ಶಿಥಿಲಾವಸ್ಥೆಯಲ್ಲಿದ್ದ ಕಾರಣ ಹೊಸ ಒಂದು ಅಂಗನವಾಡಿ ಕಟ್ಟಡಕ್ಕೆ ಈ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ನೆರವೇರಲಿದೆ. ಈ ಒಂದು ಕಟ್ಟಡ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು, ಈ ಭಾಗದ ಶಾಸಕರಾದ UT ಖಾದರ್ ಸರ್ ಬರಲಿದ್ದಾರೆ. ಅದು ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಲ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಜಯಂತಿನಾಥ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೋಳಿಯಾರು, ಅದೇ ರೀತಿ ಗುರುದತ್ MN ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಉಳ್ಳಾಲ, ಅದೇ ರೀತಿ ನಿತಿನ್ ಬಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಮಂಗಳೂರು, ಅದೇ ರೀತಿ ನಮ್ಮ ಈ ಭಾಗದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಗಳೂರು ಗ್ರಾಮಾಂತರ ಇದರ ಶ್ರೀಮತಿ ಶೈಲಾ ಕೆ ಕಾರಾಗಿ ಅವರು, ಅದೇ ರೀತಿ ನಮ್ಮ ಬೋಳಿಯಾರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರೂ ಆದಂತಹ ರಮೇಶ್ ಶೆಟ್ಟಿ ಅವರು, ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸತೀಶ್ ಆಚಾರ್ಯ ಅವರು, ಪ್ರಶಾಂತ್ ಗಟ್ಟಿಯವರು, ರೋಹಿನಾಥ್ ಶೆಟ್ಟಿಯವರು, ಶ್ರೀಮತಿ ಸಾಯಿದಾರ್ ಅವರು, ಅದೇ ರೀತಿ ಶ್ರೀಮತಿ ಮೈಮೂನರವರು, ಶ್ರೀಮತಿ ಶಾರದಾರವರು, ನರ್ಮದಾ ಶೆಟ್ಟಿಯವರು, ಪ್ರತಿಮಾರವರು, ಪುಷ್ಪಾವತಿಯವರು ಎಲ್ಲವರು ಸೇರಿಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಅಂಗನವಾಡಿಯ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಸುಧಾರಾಣಿಯವರು, ಪಂಚಾಯತ್ ಸಿಬ್ಬಂದಿಯವರು, ಅದೇ ರೀತಿ ನಮ್ಮ ಮಾಜಿ ನಿಕಟಪೂರ್ವ ಅಧ್ಯಕ್ಷರು ಸದಸ್ಯರು ಆದಂತಹ ಜಸಿಂತಾ ಪಿಂಟೋರವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನಾವೆಲ್ಲರೂ ನೆರವೇರಿಸಲಿದ್ದೇವೆ. ಈಗ ತಾನೇ ಇವರವರು ಬಂದ ತಕ್ಷಣ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದೇವೆ. ನಮ್ಮ ಇವತ್ತಿನ ಮಾಡದಗುಡ್ಡೆ ಅಂಗನವಾಡಿ ಕೇಂದ್ರಕ್ಕೆ ಹೊಸ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರ ಎಲ್ಲ ಪ್ರೀತಿಪೂರ್ವಕ ಸೇರಿದಂಥ ಜನರನ್ನು ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಾ ಮೇಡಮ್ ರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಬೋಳಿಯಾರು ಮಾಡದಂತೆಯ ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡುವ ಮೊದಲು ನಾವು ನಂಬಿದಂಥ ಮಾಗಣೆಯ ದೇವರು ರಘುನಾಥೇಶ್ವರ ಮತ್ತು ಕಿನ್ನಿಮಾಣಿ ಪೂಮಾಣಿ ದೈವಸ್ಥಾನಕ್ಕೆ ಕೈ ಮುಗಿಯುತ್ತಾ, ಹಾಗೆ ಜುಮ್ಮಾ ಮಸೀದಿಯ ಪಲ್ಲಿಶೇಖರರು ಅವರನ್ನು ನೆನೆಸ್ತಾ ಈ ಕಾರ್ಯಕ್ರಮವನ್ನು ಕಟ್ಟಡದ ಕಾರ್ಯಕ್ರಮವನ್ನು ಆರಂಭಿಸುವ ಹಂತದಲ್ಲಿ ಅಥವಾ ಅದು ಮುಗಿಯುವ ಹಂತವರೆಗೂ ಯಾವುದೇ ಲೋಪದೋಷಗಳು ಬರದ ಹಾಗೆ ಅತಿ ಶೀಘ್ರದಲ್ಲಿ ಇದು ಕಟ್ಟಡ ಮುಗಿದು ಸಾರ್ವಜನಿಕ ಅಂದರೆ ಅಂಗನವಾಡಿ ಕಟ್ಟಡಕ್ಕೆ ಉಪಯೋಗ ಬರಲಿ ಅಂತ ಆಶಿಸ್ತಾ ಬಂದಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ಸಾರ್ವಜನಿಕರಿಗೆ, ಪೋಷಕರಿಗೆ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ.
ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಇಒರವರು, ಅದೇ ರೀತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರು ಶೈಲಾ ಮೇಡಮ್ ರವರು, ಗುರುದತ್ MN ರವರು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು, ಅದೇ ರೀತಿ ಈ ಒಂದು ಮೊಯ್ಯದ್ದೀನ್ ಜುಮ್ಮಾ ಮಸೀದಿ ಬೋಳಿಯಾರ್ ಇದರ ಅಧ್ಯಕ್ಷರಾದ ಶರೀಫ್ ರವರು, ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಈ ಭಾಗದ ನಿಕಟಪೂರ್ವ ತಾಲೂಕು ಪಂಚಾಯತ್ ಸದಸ್ಯರಾದ ಜಬ್ಬಾರ್ ರವರು, ಅದೇ ರೀತಿ ನಮ್ಮ CHO ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಾಲಿನ್ ಮೇಡಮ್ ರವರು ವೇದಿಕೆಗೆ ಬರಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ಉಳ್ಳಾಲ ತಾಲೂಕು ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಬೋಳಿಯಾರು ಇದರ ಒಂದು ಜಂಟಿ ಆಶ್ರಯದಲ್ಲಿ ಮಾರದಗುಡ್ಡೆ ಅಂಗನವಾಡಿ ಕೇಂದ್ರಕ್ಕೆ ಒಂದು ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅದೇ ರೀತಿ ಇಒರವರು, ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯವರು, ಅದೇ ರೀತಿ ಈ ಭಾಗದ ಪ್ರಮುಖರು ಸೇರಿಕೊಂಡು ಈ ಒಂದು ಎಲ್ಲ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿದೆ. ಈ ಭಾಗದ ಜನರ ಬಹು ನಿರೀಕ್ಷಿತ ಬೇಡಿಕೆಯಾದಂತಹ ಈ ಅಂಗನವಾಡಿ ಕಟ್ಟಡಕ್ಕೆ ಇವತ್ತೊಂದು ನಮಗೆ ದಿವಸ ಒದಗಿ ಬಂದಿದೆ. ಆ ದೇವರನ್ನು ಪ್ರಾರ್ಥಿಸುತ್ತಾ ಅವರನ್ನು ಸ್ಮರಿಸುತ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ನಮ್ಮ ಉಳ್ಳಾಲ ತಾಲೂಕು ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಗುರುದತ್ MN ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಗಳೂರು ಗ್ರಾಮಾಂತರ ಇವರು ಶ್ರೀಮತಿ ಶೈಲಾ ಕಾರಗಿ ಇವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಹಿರಾ ಪಂಚಾಯತಿನ ಅಧ್ಯಕ್ಷರಾದ ಉಮರ್ ಕುಂಜಿ ಅವರು ಬಂದಿದ್ದಾರೆ, ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿದ್ದಂಥ ನಮ್ಮ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರು, ಈ ಬೋಳಿಯಾರ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಆದಂಥ ರಮೇಶ್ ಶೆಟ್ಟಿ ಬೋಳಿಯಾರ್ ಅವರಿದ್ದಾರೆ, ಅವರಿಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ವೇದಿಕೆಯಲ್ಲಿದ್ದಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು ಬೇರೆ ಬೇರೆ ಸ್ವಾಗತ ಮಾಡುವುದಕ್ಕಿಂತ ಬೋಳಿಯಾರು ತಾಲೂಕಿನ ಮಾಜಿ ಸದಸ್ಯರಾದಂಥ BK ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಭಾಗದ ಪ್ರಮುಖರಾದಂತಹ ಹನೀಫ್ BM ರವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ಭಾಗದ ನಮ್ಮ UT ಫರೀದ್ ರವರಿದ್ದಾರೆ, ಯುವ ನಾಯಕ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮೊಯ್ಯದ್ದೀನ್ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಆದಂತಹ CA ಅಬ್ದುಲ್ ಖಾದರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತಿನ ಯೂಸುಫ್ ರವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಂಗನವಾಡಿ ಮೇಲ್ವಿಚಾರಕರಾದಂತಹ ಶಾಲಿನಿ ಮೇಡಮ್ ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬೋಳಿಯಾರ್ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಜಸಿಂತಾ ಪಿಂಟೋರ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ಸತೀಶ್ ಆಚಾರ್ಯ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮೊಹಮ್ಮದ್ ಹನೀಫ್ ರವರಿದ್ದಾರೆ, ಸದಸ್ಯರು, ಎಲ್ಲರಿಗೆ ಸ್ವಾಗತಿಸ್ತೇನೆ. ಏಕೆಂದರೆ ಅರ್ಜೆಂಟ್ ಆಗಿ ಇವರಿಗೆ ಹೋಗ್ಲಿಕ್ಕಿದ್ದ ಕಾರಣ ನಾವು ಕಾರ್ಯಕ್ರಮವನ್ನು ಅರ್ಜೆಂಟ್ ಆಗಿ ಮಾಡುತ್ತೇನೆ. ನೀವೆಲ್ಲರೂ ಅವರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳುತ್ತೇನೆ. ಪುಟಾಣಿ ಮಕ್ಕಳಲ್ಲಿ ಹೂಗೊಟ್ಟು ಅವರನ್ನು ಸ್ವಾಗತಿಸಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾದ ರೋಹಿನಾಥ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಬೋಳಿಯಾರು ಗ್ರಾಮ ಪಂಚಾಯತ್ ಸದಸ್ಯರಾದ ಅಫ್ಘಾನ್ಸ್ನ 2 ಜಿಲ್ಲೆಯ ಅಧ್ಯಕ್ಷರಾದಂಥ ಪ್ರಶಾಂತ್ ಗಟ್ಟಿ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸದಸ್ಯರಾದಂತಹ ಸಮೀರ್ ಅಹಮದ್ ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಅಬೂಬಕರ್ ಸಿದ್ದಿಕ್ ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಪುಷ್ಪಾವತಿ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನರ್ಮದಾ ಶೆಟ್ಟಿ ಅವರಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಶಾರದಾರವರಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಪ್ರತಿಮಾರವರಿದ್ದಾರೆ, ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ತಾಲೂಕು ಪಂಚಾಯತ್ನ ಸದಸ್ಯರಾದ ಜಬ್ಬಾರ್ ಅವರಿದ್ದಾರೆ, ಮಾಜಿ ಸದಸ್ಯರು, ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸದಸ್ಯರಾದಂಥ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಮೈಮೂನರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಮತಿ ಸಾಯಿದಾ ಬಾಂಡ್ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹಿರಾ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಉಮರ್ ಕುಂಜಿ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಲಲಿತಾ ಮೇಡಮ್ ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಭಾಗದ ಎಲ್ಲ ಅಂಗನವಾಡಿನ ಎಲ್ಲ ಟೀಚರ್ಸ್ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಈ ಒಂದು ಸಭೆಗೆ ಸ್ವಾಗತಿಸ್ತಾ, ಅದೇ ರೀತಿ ಆಶಾ ಕಾರ್ಯಕರ್ತರಿದ್ದಾರೆ,
ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಸಿಬ್ಬಂದಿ ವರ್ಗದವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹಿರಿಯರಾದ ಉಣ್ಯಾಕರವರಿದ್ದಾರೆ, ಅಮಿತಾಕರಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವಂತಹ ಸ್ಟ್ಯಾನಿವಾಸರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹಿರಿಯರಾದ ಆಮದಾಕರಿದ್ದಾರೆ. ಅದೇ ರೀತಿ ನಮ್ಮ ಈ ಭಾಗದ ಎಲ್ಲ ಮಾಜಿ ಜನಪ್ರತಿನಿಧಿಗಳು, ಅದೇ ರೀತಿ ಈ ಭಾಗದ ಮುಖಂಡರುಗಳು ಎಲ್ಲರನ್ನು ಕಾಪಿಗಾಡ್ ಇಸ್ಮಲಾಕರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಎಲ್ಲರನ್ನು ಫಿಲೋಮಿನಾ ಮೇಡಮ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಈ ಒಂದು ಎಲ್ಲರನ್ನು ಒಂದೇ ವಾಕ್ಯದಲ್ಲಿ, ಉಳಿದವರನ್ನೆಲ್ಲ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತೇವೆ. ಮೊದಲದಾಗಿ ಶೈಲಾ ಮೇಡಮ್ ಅವರೆಲ್ಲ ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಬೋಳಿಯಾರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಹಾಗೆ ನಮ್ಮ ಇಒ ಸರ್ ಕೂಡ ಇದ್ದಾರೆ, ಹಾಗೆ PDO ಅವರಿದ್ದಾರೆ, ಹಾಗೆ ಎಲ್ಲ ನನ್ನ ಅಂಗನವಾಡಿ ಕಾರ್ಯಕರ್ತೆಯರಿದ್ದೀರಾ, ಆಶಾ ಕಾರ್ಯಕರ್ತೆಯರಿದ್ದೀರಾ, ಹಾಗೆ ಎಲ್ಲ ಬೋಳಿಯಾರು ಗ್ರಾಮದ ಎಲ್ಲ ಜನತೆ, ಹಾಗೆ ನನ್ನ ಮುದ್ದು ಅಂಗನವಾಡಿ ಕೇಂದ್ರದ ಪುಟಾಣಿಗಳು ಸಹ ನಮ್ಮೊಂದಿಗೆ ಇವತ್ತಿದ್ದಾರೆ. ಏನು ಮಾಡದಗುಡ್ಡೆ ಅಂಗನವಾಡಿ ಕೇಂದ್ರದ ಒಂದು ಹೊಸ ಕಟ್ಟಡ ಆಗ್ಬೇಕಂತ ಹೇಳಿ ಯಾವಾಗ್ಲೂ ಗ್ರಾಮ ಪಂಚಾಯತಿಯಿಂದ ಇಲಾಖೆಗೆ ಕೇಳ್ತಾನೆ ಇದ್ರು. ಬಟ್ ನಮ್ಮೆಲ್ಲರಿಗೂ ಗೊತ್ತಿದೆ, ನಮ್ದು ಅತ್ಯಂತ ದೊಡ್ಡ ಪ್ರಾಜೆಕ್ಟ್, ಒಂದು 463 ಅಂಗನವಾಡಿ ಕೇಂದ್ರಗಳಿದೆ. ನನಗೆ ಏನಾದ್ರೂ ಸ್ಯಾಂಕ್ಷನ್ ಅಂತ ಬಂದ್ರೆ ಒಂದು ವರ್ಷಕ್ಕೆ ಒಂದು 10ರಿಂದ 12 ಸಿಗ್ಬೋದು. ಅದರ ಆಚೆಗೂ ಕೂಡ ನಾನು ತುಂಬಾ ಪ್ರಯತ್ನ ಪಟ್ಟು ನಾವು ಏನು CSR ಫಂಡ್ ಇಂದ ಒಂದಿಷ್ಟು ಅಂಗನವಾಡಿ ಕೇಂದ್ರಗಳಾಗುತ್ತೆ ನನಗೆ ಪ್ರತಿ ವರ್ಷ. ಅದೇ ಸಹಿತ ಸಮುದಾಯದಿಂದ ಎಷ್ಟೊಂದು ಅಂದ್ರೆ ಪಬ್ಲಿಕ್ ನಮಗೆ ಜಾಗವನ್ನು ಕೊಟ್ಟು ಅವರು ಕೂಡ ಕಟ್ಟಿಸಿಕೊಟ್ಟಂತ ಉದಾಹರಣೆಗಳಿದೆ. ತಾಲೂಕ್ ಪಂಚಾಯತಿದು ಅನುದಾನ ಇದು. ಹಾಗಾಗಿ ನಾನು ಮೊದಲನೇದಾಗಿ ಇಒ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇದಕ್ಕಾಗಿ ನನಗೆ ಪ್ರಯತ್ನ ಪಟ್ಟಂತಹ ಗ್ರಾಮ ಪಂಚಾಯತಿಯ PDO ಇರ್ಬೋದು, ಅಧ್ಯಕ್ಷರು, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಇದೇ ಸಾಕ್ಷಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ ಕೂಡ ನನಗೆ 2 ಗ್ರಾಮ ಪಂಚಾಯತಿಯಿಂದ ಜಾಗ ಕೂಡ ಅವ್ರದೇ, ಆಮೇಲೆ ಇವನ್ ಫಂಡ್ ಕೂಡ ಅವರು ಗ್ರಾಮ ಪಂಚಾಯತಿಂದನೇ ಇಟ್ಟು ನಮಗೆ ಒಂದು ಅತ್ಯುತ್ತಮವಾದ ಅಂಗನವಾಡಿ ಕೇಂದ್ರವನ್ನ ನಮ್ಮ ಇಲಾಖೆಗೋಸ್ಕರ ಕೊಟ್ಟಂತ ಉದಾಹರಣೆಗಳು ಈಗ ರೀಸೆಂಟ್ ಆಗಿನೇ 2 ನಾನು ಉದ್ಘಾಟನೆ ಮಾಡಿದೆ. ಓಕೆ, ಹಾಗಾಗಿ ಇದ್ರದ್ದು ಅರ್ಥ ಇಷ್ಟೇನೆ, ಅಂದ್ರೆ ಇಲಾಖೆಯವರಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ, ಅವ್ರದೇ ಜವಾಬ್ದಾರಿ ಇದು, ಅವರು ಮಾಡಬೇಕು ಅಂತ ಹೇಳಿ ಹಲವಾರು ದೂರುಗಳು ಬರುತ್ತೆ. ಬಟ್ ಇಲ್ಲಿ ದೂರು ಅನ್ನೋದಕ್ಕಿಂತ ನಿಮ್ಮೆಲ್ಲರ ಪ್ರೀತಿಗಿದು ಸಾಕ್ಷಿ. ಅವ್ರದ್ದು ನಮ್ದು ಲಿಮಿಟೇಷನ್ ಏನಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಎಲ್ಲೆಲ್ಲಿಂದ ರಿಸೋರ್ಸ್ ಅನ್ನ ನಾವು ತೆಗಿಬಹುದು. ಮತ್ತೆ ಕಟ್ಟಡದ ಅವಶ್ಯಕತೆ ತುಂಬಾ ಇದೆ, ಯಾಕಂದ್ರೆ ಮಕ್ಕಳ ಸಂಖ್ಯೆ ತುಂಬಾ ಇದೆ. ಏನು ನಾವು ಸ್ವತಂತ್ರ ಬಂದ ನಂತರ ಏನು ಗಾಂಧೀಜಿ ಅವ್ರು ಕಂಡಂತ ಕನಸು, ಯಾವಾಗ್ಲೂ ಗ್ರಾಮಗಳು ಉದ್ಧಾರ ಆದ್ರೇನೆ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ಅದು ಗೊತ್ತಿದೆ. ಹಾಗಾಗಿ ಒಂದು ಗ್ರಾಮಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಅದರಲ್ಲಿ ಅಂಗನವಾಡಿ ಕೂಡ ತುಂಬಾ ಅತಿ ಮುಖ್ಯವಾದಂತಂತು. ಯಾಕಂದ್ರೆ ಪ್ರತಿ ಕುಟುಂಬದಲ್ಲಿ ಏನು ಮಹಿಳೆಯರಿರ್ಬೋದು ಅಥವಾ ಮಕ್ಕಳಿರ್ಬೋದು, ಇಲ್ಲ ಹದಿಹರೆಯದ ಹೆಣ್ಮಕ್ಳಿರ್ಬೋದು, ಅವರ ಆರೋಗ್ಯ ಇರ್ಬೋದು, ಅವರ ಪೌಷ್ಟಿಕತೆ ಇರ್ಬೋದು, ಅವರ ಬೆಳವಣಿಗೆ ಇರ್ಬೋದು, ಅದನ್ನೆಲ್ಲಾನು ಕೂಡ ಒಂದು ಮಾನಿಟರಿಂಗ್ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮತ್ತೆ ಸಹಾಯಕಿಯರಿಂದ ಆಗ್ತಾ ಇದೆ. ಕೇಂದ್ರದಲ್ಲಿರುವಂತಹ ಮಕ್ಕಳು ಒಂದು ಸರ್ವತೋಮುಖ ಬೆಳವಣಿಗೆ. ಯಾಕಂತಂದ್ರೆ ಒಂದು 5 ವರ್ಷದೊಳಗೆ ಒಂದು ಮಗುವಿನ 80% ಮೆದುಳಿನ ಬೆಳವಣಿಗೆ ಆಗುತ್ತೆ, ಗೊತ್ತಾಯ್ತಾ. ಆ ಸಂದರ್ಭದಲ್ಲಿ ಮಗು ಮಾತಾಡೋದಿರ್ಬೋದು, ನಡೆಯೋದಿರ್ಬೋದು, ಅದಕ್ಕೆ ಕೇಳಿಸ್ತಾ ಇದ್ದಾನ, ಸರಿಯಾಗಿ ನೋಡ್ತಾ ಇದ್ದಾನ, ಮಾತಾಡ್ತಾ ಇದ್ದಾನ, ಯಾವುದೇ ಒಂದು ನ್ಯೂನ್ಯತೆಗಳಿದ್ರು ಕೂಡ, ಯಾಕಂತಂದ್ರೆ ಮನೆಗಿಂತ ಜಾಸ್ತಿ ಟೈಮ್ ಮಗು ನಮ್ಮ ಕಾರ್ಯಕರ್ತೆ ಜೊತೆಗೆ ಅದು ಕಳೆಯುತ್ತೆ. ಅಂತ ಸಂದರ್ಭದಲ್ಲಿ ಆ ಮಗುವಿನ ಒಂದು ಪರಿಪೂರ್ಣ ಜವಾಬ್ದಾರಿಯನ್ನ ಅವರು ಇಲಾಖೆ ಪರವಾಗಿ ತಗೊಂಡ್ಬಿಟ್ಟು ಆ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಆ ಸೇವೆ ಒದಗಿಸ್ಬೇಕು ಅಂತಂದ್ರೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ತುಂಬಾ ಹಳೆಯ ಕಟ್ಟಡಗಳು ಏನಾದ್ರು ಇದ್ರೆ ನಮಗೆ ಮಳೆ ಬಂದಂತ ಸಂದರ್ಭದಲ್ಲಿ ತುಂಬಾ ತೊಂದರೆಗಳಾಗುತ್ತೆ ಮಕ್ಕಳಿಗೆ ಮತ್ತೆ ನಮ್ಮ ಕಾರ್ಯಕರ್ತೆಯರಿಗೆಲ್ಲ. ಹಾಗಾಗಿ ಇದೊಂದು ಉತ್ತಮ ನಿದರ್ಶನ ಎಲ್ಲರಿಗೂ. ಯಾಕಂತಂದ್ರೆ ಯಾರು ಎಷ್ಟು ಟೈಮ್ ನಾವಿರ್ತೀವಿ, ಇವತ್ತು ಮೋಸ್ಟ್ಲಿ ನಾಳೆ ಇಲ್ದೇ ಇರ್ಬೋದು, ಬಟ್ ನಾವಿದ್ದಾಗ ಯಾರ್ದೇ ಅಧಿಕಾರ ಇರ್ಬೋದು, ಅವ್ರದ್ದು PDO ಇರ್ಬೋದು, ಅಧ್ಯಕ್ಷರು, ಸದಸ್ಯರು, ಇಒ ಅವ್ರದ್ದಿರ್ಬೋದು, ನಾವು ಇದ್ದಂತ ಸಮಯದಲ್ಲಿ ಏನು ನಾವು ಕೆಲಸ ಮಾಡಿದೀವಿ ಅದೇ ನಮಗೆ ಕೊನೆವರೆಗೂ ನಮ್ಮ ಹೆಸರು ಅಲ್ಲಿ ಇರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಾಡಿ ಮುಗ್ದಿದೆ, ಬಟ್ ಈ ಸಂದರ್ಭದಲ್ಲಿ ಕೂಡ ಅವರು ಇಲ್ಲ, ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದೀವಿ, ಇದನ್ನ ನಾವು ಮಾಡ್ಬೋದು, ನಾವು ಇವತ್ತು ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ಇನಿಷಿಯೇಟಿವ್ ತಗೊಂಡು ಇವತ್ತು ನಮ್ಮನ್ನೆಲ್ಲ ಕರೆಸಿದ್ದಾರೆ.
ಹಾಗಾಗಿ ನಾನು ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ವರ್ಕ್ಶಾಪ್ ಇದೆ. ಸೊ ಹಂಗಾಗಿ ತಮ್ಮೆಲ್ಲರ ಒಂದು ಅನುಮತಿಯೊಂದಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಒಂದು ಆಶೀರ್ವಚನಕ್ಕೆ ನೀವು ನಮ್ಮ ಗ್ರಾಮದ ಅಧಿಕಾರಿಯಾಗಿ ಬರ್ತಾ ಇದ್ದೀರಿ, ಆಡಳಿತಾಧಿಕಾರಿಯಾಗಿ ಈ ಗ್ರಾಮದ ಅಭಿವೃದ್ಧಿಗೆ ನೀವು ಪ್ರಯತ್ನ ಪಡಬೇಕೆಂದು ತಮ್ಮಲ್ಲಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಈಗ ಇವರವರು ಎರಡು ಮಾತನಾಡಬೇಕೆ ತಮ್ಮಲ್ಲಿ ವಿನಂತಿಸ್ತೇನೆ. ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಎಲ್ಲ ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ ಮತ್ತು ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಮೊದಲನೇದಾಗಿ ಈ ಕಾರ್ಯಕ್ರಮ ಸನ್ಮಾನ್ಯ ಸ್ಪೀಕರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೀಬೇಕಿತ್ತು. ಕಾರಣಾಂತರಗಳಿಂದ ನಾನು ಮೋಸ್ಟ್ಲಿ ಅವರು ಸಾಹೇಬರು ಬರುವಾಗ ಕರೆಕ್ಟ್ ಟೈಮಿಗೆ ನಾನು ರೀಚ್ ಆಗ್ತೇನೆ ಅಂತ ಅನ್ಕೊಂಡು ನಾನು ಬಂದೆ. ಬಟ್ ಸಾಹೇಬರು ಬರಲಿಲ್ಲ, ಕಾರ್ಯಕ್ರಮ ಕರೆಕ್ಟ್ ಟೈಮಿಗೆ ಇದಾಗಿದೆ. ಬಟ್ ಈ ಸಂದರ್ಭದಲ್ಲಿ ನಾನು ಖಂಡಿತ ಸಾಹೇಬರನ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಾವು ಆಕ್ಷನ್ ಪ್ಲಾನ್ ಮಾಡೋ ಟೈಮಲ್ಲಿ ಡಿಸ್ಕಸ್ ಮಾಡುವಾಗ ನಮ್ಮ ಮುಂದೆ ಸಾಕಷ್ಟು ಪಟ್ಟಿಗಳಿರ್ತಾ ಇತ್ತು. ಸಣ್ಣ ಪುಟ್ಟ ರಿಪೇರಿಯಿಂದ ಹಿಡಿದು ರಿಪೇರಿ, ಇರೋ ಬಿಲ್ಡಿಂಗ್ ಸರಿ ಮಾಡ್ಬೇಕಾ ಅಥವಾ ಹೊಸದೇ ಬಿಲ್ಡಿಂಗ್ ಕಟ್ಬೇಕಾ, ಏನ್ ಮಾಡ್ಬೇಕು ಅಂತೇಳಿ ಕೂತು ಚರ್ಚೆ ಮಾಡುವಾಗ ನಿಜವಾಗ್ಲೂ ಸಾಹೇಬ್ರದ್ದು ಪರಿಕಲ್ಪನೆ ಏನಿದೆ, ಅವರ ಒಂದು ಇಮ್ಯಾಜಿನ್, ಇಡೀ ಉಲ್ಲಾಳ ಕ್ಷೇತ್ರ ಯಾವ ರೀತಿ ಇರಬೇಕು, ಯಾವ್ಯಾವ ಪಂಚಾಯಿತಿಯಲ್ಲಿ ಏನೆಲ್ಲ ಆಗ್ಬೇಕು ಅನ್ನೋವಂಥದ್ದು ನಾವು ಹೇಳೋಕ್ಕಿಂತ ಜಾಸ್ತಿ ಅವರಿಗೆ ಅದರ ಬಗ್ಗೆ ಬಹಳ ಕಾಳಜಿ, ಪ್ಲಸ್ ಅದ್ರ ಬಗ್ಗೆ ಅವರಿಗೆ ಅಪಾರ ಜ್ಞಾನ ಇದೆ. ಸೊ ಈ ಒಂದು ಬೊಳಿಯಾರಿನಲ್ಲಿ ಅಂಗನವಾಡಿ ಆಗ್ಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರು. ಸೊ ತಾವೆಲ್ಲರೂ ಮೊದಲನೇದಾಗಿ ಖಂಡಿತ ಅವರಿಗೆ ಕೃತಜ್ಞತೆಯನ್ನ ಹೇಳ್ಬೇಕಂತೇಳಿ ನಾನು ಕೇಳ್ಕೋತೇನೆ. ಎರಡನೇದಾಗಿ ಇಲ್ಲಿ ಜಾಗದ ವಿಚಾರ ಬಂದಾಗ ನನಗೆ ಆಲ್ಮೋಸ್ಟ್ ಇಲ್ಲಿ ಇನ್ನ ಸರ್ಕಾರಿ ಜಾಗ, ಇದು ನಮ್ಮ ಇದಕ್ಕೆ ಅಂಗನವಾಡಿಗೆ ಅಂತ ಇನ್ನ ಆಗ್ಲಿಲ್ಲ ಅಂತ ಹೇಳಿ ನಮ್ಮ ಜಬ್ಬಾರ್ ಸರ್ ಅವರು ಹೇಳಿದಾಗ ನಾನು ಅನ್ಕೊಂಡೆ ಮೋಸ್ಟ್ಲಿ ಇದು ಈ ವರ್ಷದ ಆಗೋದಿಲ್ಲ, ಇದು ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ಸೇರಿಸಬೇಕಾಗುತ್ತೇನೋ ಅಂತ. ಬಟ್ ಬೊಳಿಯಾರ್ನವರೆಲ್ಲ ಇಷ್ಟೆಲ್ಲ ಫಾಸ್ಟ್ ಇದ್ದೀರಿ ಅಂತ ನಂಗೆ ಗೊತ್ತಿರಲಿಲ್ಲ. ಜಸ್ಟ್ ಒಂದು 15 days 1 month ಒಳಗೆ ಈ ಜಾಗವನ್ನ ಅಂಗನವಾಡಿಗೆ ಅಂತೇಳಿ ಮೀಸಲಿರಿಸಿ ಆದೇಶ ಕೂಡ ಮಾಡಿಸಿದಿರಿ. ಮತ್ತೆ ಈಗ ಆಲ್ರೆಡಿ ಇವತ್ತು ಶಂಕುಸ್ಥಾಪನೆ ಕೂಡ ಆಗಿದೆ. ಆದಷ್ಟು ಬೇಗ ಒಳ್ಳೆ ಒಂದು ತುಂಬಾ ಅಚ್ಚುಕಟ್ಟಾದ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿ ನಿಜವಾಗ್ಲೂ ಆ ಪುಟಾಣಿ ಮಕ್ಕಳಿಗೆ ಅದಾದಷ್ಟು ಬೇಗ ತಲುಪಲಿ ಅಂತೇಳಿ ಕೇಳ್ಕೊಳ್ತಾ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಬೂಳಿಯಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಮಾಡದಗುಡ್ಡೆ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಆಸೀನರಾದಂಥ ನಮ್ಮ ಇವರಾದಂಥ ಗುರುದತ್ತರವರೇ, ಆದರೆ ಈಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಅಂಗನವಾಡಿಯ ಮೇಲ್ವಿಚಾರಕಿಯಾದಂಥ ಶ್ರೀಮತಿ ಶೈಲಾ ಕಾರಂಗಿ ಅವರೇ, ಅದೇ ರೀತಿ ಗ್ರಾಮದ ಪ್ರಥಮ ಪ್ರಜೆ ನಮ್ಮೆಲ್ಲರ ಆತ್ಮೀಯರಾದಂಥ ಅಬ್ದುಲ್ ಶಕೂರ್ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಜಯಂತ್ ಅಕ್ಕರವರೇ, ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಈ ಒಂದು ಅಂಗನವಾಡಿಗಾಗಿ ಬಹಳಷ್ಟು ಹೋರಾಟವನ್ನು ಮಾಡಿ ಇದರ ಆರ್ಟಿಷನ್ ಕೂಡ ಮಾಡಿದಂಥ BK ಅಬ್ದುಲ್ ಜಬ್ಬಾರ್ ಅವರೇ, ಅದೇ ರೀತಿ ಆಪ್ಕೆ ಅಂಶನ 2 ಜಿಲ್ಲೆಯ ಅಧ್ಯಕ್ಷರಾದಂಥ ನನ್ನ ಮಿತ್ರರಾದಂಥ ಪ್ರಶಾಂತ್ ಗಟ್ಟಿಯವರೇ, ಈ ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರಾದ ಸತೀಶ್ ಆಚಾರ್ಯವರೇ, ಅದೇ ರೀತಿ ರವಿನಾಥ್ ಶೆಟ್ಟಿಯವರೇ, ಸಿದ್ದಿಕ್ರವರೇ, ಶಮೀರ್ರವರೇ, ಹನೀಫ್ರವರೇ, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಜಸಿಂತಾ ಪಿಂಟೋರವರೇ, ಅದೇ ರೀತಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳೇ, ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ, ಅದೇ ರೀತಿ ಪಂಚಾಯತಿನ ಸಿಬ್ಬಂದಿ ವರ್ಗದವರೇ, ಅದೇ ರೀತಿ ಈ ಒಂದು ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕರಾದಂಥ ಚಂದ್ರಾವತಿ ಹಾಗೂ ಪೂರ್ಣಿಮಕ್ಕನವರೇ, ಅದೇ ರೀತಿ ಬಂದಂಥ ಎಲ್ಲ ಅಂಗನವಾಡಿಯ ಸಹಾಯಕಿ ಹಾಗೂ ಟೀಚರ್ ಅವರೇ ಸೇರಿದಂಥ ಎಲ್ಲ ಈ ಭಾಗದೆಲ್ಲ ಆತ್ಮೀಯ ಬಂಧುಗಳೇ, ಅದೇ ರೀತಿ ಬಹಳ ಸಂತೋಷವಾಗ್ತದೆ. ಯಾಕಂತ ಹೇಳಿದ್ರೆ ಈ ಅಂಗನವಾಡಿ ಮಾಡದಗುಡ್ಡೆ ಅವರು ಪ್ರಥಮವಾಗಿ ಬೋಳಿಯಾರ್ ಗ್ರಾಮದಲ್ಲಿ ಮಾಡಿದಂಥ ಅಂಗನವಾಡಿ. ಆವತ್ತಿನ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಜಾಗ ಇತ್ತು, ಹಂಚಿನ ಕಟ್ಟಡದಲ್ಲಿ ಅಂಗನವಾಡಿಯನ್ನು ನಾವು ಪ್ರಾರಂಭಿಸಿದ್ದೆವು. ಅದು ನಮಗೆ ಯಾವತ್ತು ಬಹಳ ಖುಷಿ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಟ್ಟಡಗಳು ಬಾಡಿ ಕಟ್ಟಡದಲ್ಲಿದ್ದಾಗ ನಾವಿಲ್ಲಿ ಒಂದು ಅಂಗನವಾಡಿಯನ್ನು ಕಟ್ಟಿದೆ ಅಂತೇಳಿ ಖುಷಿ ಇತ್ತು. ಆದರೆ ಬೇರೆ ಬೇರೆ ಅಂಗನವಾಡಿಗಳು ಈಗ ಹೊಸ ಹೊಸ ಅಂಗನವಾಡಿ ಆಗಿ ಚಂದ ಆಗುವಾಗ ನಮಗೆ ಬೇಸರ ಕೂಡ ಆಗ್ತದೆ, ನಮ್ಮ ಅಂಗನವಾಡಿ ಈ ರೀತಿ ಆಗಿದೆಲ್ಲ ಅಂತೇಳಿ. ಅದಕ್ಕಾಗಿ ನಮ್ಮ ಅಧ್ಯಕ್ಷರು, ಅದೇ ರೀತಿ ಜಬ್ಬಾರ್ ಅವರು, ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಮತ್ತು VA ಅವರು, ಸಹಾಯಕಿಯವರು ಇವರೆಲ್ಲ ಪ್ರಯತ್ನ ಪಟ್ಟ ಕಾರಣ ಈಗ ಒಂದು ಕಟ್ಟಡ ಕಟ್ಟಿಕೊಡ್ಬೇಕಾದ್ರೆ ಮೊದಲಾಗೆಲ್ಲ ಆ ಜಾಗ ಅದರ ಹೆಸರಲ್ಲಿ ಇರಬೇಕು, ಇಲ್ಲಾಂದ್ರೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ ಇಲ್ಲ. ಆ ಜಾಗ ಹೆಸರಾದ ತಕ್ಷಣ ಅದಕ್ಕೆ ಹಣವನ್ನು ಮಂಜೂರಾತಿ ಮಾಡ್ತಾರೆ. ಆ ಪ್ರಕಾರವಾಗಿ ಇದನ್ನು ಮಾಡಿದ್ದಾರೆ, ಬಹಳ ಸಂತೋಷ. ಅದಲ್ಲದೆ ಈ ಗ್ರಾಮ ಕೂಡ
ಉತ್ತಮವಾದ ಅಭಿವೃದ್ಧಿಯಾಗಿದೆ. ಯಾಕಂತ ಹೇಳಿದ್ರೆ ಈ ಗ್ರಾಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಯುಟಿ ಖಾದರ್ ಅವರು 7 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು. ಯಾಕಂತ ಹೇಳಿದ್ರೆ 2 ಕೋಟಿ ರೂಪಾಯಿ ಅನುದಾನ ಈ ರಸ್ತೆಗೆ, ಇದೇ ಹೋಗುವಂತ ರಸ್ತೆಗೆ ಡಾಮರೀಕರಣಕ್ಕೆ, ಇಲ್ಲಿಂದ ಮಿತ್ತಕೋಡಿ ತನಕ ಸ್ವಲ್ಪ ಅಗಲ ಮಾಡಿ ಡಾಮರೀಕರಣಕ್ಕೆ 2 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆಗಳು ಕೂಡ ಪೂರ್ತಿಯಾಗಿದೆ. ಅದೇ ರೀತಿ ನಮ್ಮ ಹೊಯ್ಗೆಯಿಂದ ಜಾಲಗುಡ್ಡೆ ತನಕ ಅದು ಕೂಡ ರಸ್ತೆಗೆ ಸುಮಾರು 2 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ದಾರೆ. 12 ಜನ ಟೆಂಡರ್ ಹಾಕಿದ್ದಾರೆ. ಯಾರಿಗೆ ಟೆಂಡರ್ ಆಗ್ತದೆ ಕೂಡಲೇ ಟೆಂಡರ್ ಆದ ತಕ್ಷಣ ನಮಗೆ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ. ಅದಲ್ಲದೆ ನಮಗೊಂದು ಆಸೆ ಇತ್ತು. ಯಾಕಂತೇಳಿ ಗ್ರಾಮೀಣ ಪ್ರದೇಶ ದೊಡ್ಡ ದೊಡ್ಡ ರಸ್ತೆಗಳಾಗ್ತದೆ, ಚಿಕ್ಕ ಚಿಕ್ಕ ರಸ್ತೆಗಳಿಗೆ ನಮ್ಮ ಪಂಚಾಯತಲ್ಲಿ ಕೂಡ ಅನುದಾನ ಕಡಿಮೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ 5 ವರ್ಷ ಆಯಿತು ಇಲ್ಲದೆ. ಸಣ್ಣ ಸಣ್ಣ ರಸ್ತೆಗಳಾಗಬೇಕೆಂಬ ನೆಪದಲ್ಲಿ ಈ ಭಾಗದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ತನಕ ಅನುದಾನವನ್ನು ಚಿಕ್ಕ ಚಿಕ್ಕ ರಸ್ತೆಗೆ 5 ಲಕ್ಷಕ್ಕೆ ನಮ್ಮ ಸಭಾಧ್ಯಕ್ಷರು ಮುಖ್ಯಮಂತ್ರಿಗಳಿಂದ ವಿಶೇಷ ಅನುದಾನದಿಂದ ಗ್ರಾಮೀಣ ಪ್ರದೇಶದ ರಸ್ತೆಗೆ ಅನುದಾನಕ್ಕೆ ಸುಮಾರು 1.5 ಕೋಟಿ ರೂಪಾಯಿಯನ್ನು ಈ ವರ್ಷ ಇಟ್ಟಿದ್ದಾರೆ. ಕೆಲಸ ಕಾರ್ಯಗಳೆಲ್ಲ ಪ್ರಗತಿಯಲ್ಲಿ ಆಗ್ತಾ ಇದೆ. ಅದಲ್ಲದೆ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಅವರು ಕೆಲಸಗಳನ್ನು ಇಟ್ಟಿದ್ದಾರೆ. ಅವರ ವಿಚಾರ ಅಂತ ಹೇಳಿದ್ರೆ ಈ ಕರೆಂಟ್ ಕಂಬ ಇರಬಾರದು, ಅಂಡರ್ಗ್ರೌಂಡ್ ಆಗಬೇಕಂತ ಉಳ್ಳಾಲ ನಗರಸಭೆಗೆ ಅಂಡರ್ಗ್ರೌಂಡ್ ಕೇಬಲ್ ಅನ್ನು ಮಾಡಿ ಇಡೀ ಟೆಂಡರ್ ಕೂಡ ಆಗಿದೆ. ಈಗ ಅಲ್ಲಿ ಕೂಡ ಅಂಡರ್ಗ್ರೌಂಡ್, ಇಲ್ಲಿ ಕೂಡ ಕಂಬ ಇರ್ಲಿಕ್ಕೆ ಇಲ್ಲ. ನಗರಸಭೆ ವ್ಯಾಪ್ತಿಯಲ್ಲಿ ಕಂಬ ಇಲ್ಲದೆ ಅಂಡರ್ಗ್ರೌಂಡ್ ಆಗಿ ಕರೆಂಟ್ ಮಾಡಿದ್ದಾರೆ. ತೊಂದರೆ ಆಗ್ತದೆ, ಸೈಡಲ್ಲೆಲ್ಲ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು. ಅದಲ್ಲದೆ ಈಗ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸುಮಾರು 500 ಕೋಟಿ ರೂಪಾಯಿಯ ಹಣ. ನಮಗೆಲ್ಲ ತುಂಬಾ ಉಳಿತಾಯ ಆಗ್ತದೆ, ಕರೆಂಟ್ ಉಳಿತಾಯ ಆಗ್ತದೆ, ಜನರಿಗೆ ಸಂಬಳ ಕೊಡುವಂತ ಉಳಿತಾಯ ಆಗ್ತದೆ. ದೊಡ್ಡ ದೊಡ್ಡ ಟಾಂಕಿಗಳನ್ನು ಕಟ್ಟಿ ಅದು ಎಲ್ಲ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾಗಿ ಇವತ್ತು 500 ಕೋಟಿ ರೂಪಾಯಿ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆದರೆ ಬಿಲ್ ಮಾತ್ರ 100 ರೂಪಾಯಿ ಅಲ್ಲ, ಅದು ಮೀಟರ್ ಹಾಕಿ ಆ ಮೀಟರ್ ಅನ್ನು ತೆಗಿಲಿಕ್ಕೆ ಕೂಡ ಆಗುದಿಲ್ಲ. 300 ರೂಪಾಯಿ. ಬೇರೆ ಕಡೆ ಈಗ ನಾನು ಮುಚ್ಚೂರಲ್ಲಿ ನೋಡಿದ್ದೇನೆ ಮೊನ್ನೆ 350 ರೂಪಾಯಿ ಬಿಲ್ ಬರ್ತದೆ. ಸಾಮಾನ್ಯ ಮನೆ ಕೂಡ 350 ರೂಪಾಯಿ ಬಿಲ್ ಬರ್ತದೆ. ಅಲ್ಲಿ ಪೋಲ್ ಮಾಡಲಿಕ್ಕೆ ಆಗುದಿಲ್ಲ, ಎಷ್ಟು ತೆಗಿಲಿಕ್ಕೆ ಆಗುದಿಲ್ಲ, ಒಂದರಲ್ಲಿ ಮಾತ್ರ ಕಲೆಕ್ಷನ್ ಮಾಡಲಿಕ್ಕೆ ಆಗ್ತದೆ. ಆದ್ರಿಂದ ಪೋಲ್ ಮಾಡುವವರಿಗೆ ಕೂಡ ಅದು ಸುಲಭ ಆಗ್ತದೆ. ಆದ್ರಿಂದ 24 ಗಂಟೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಈ ರಸ್ತೆಗೆ ಕೂಡ ಡಾಮರೀಕರಣಕ್ಕೆ ಅನುದಾನವನ್ನು ಇಟ್ಟು ಪ್ರಗತಿಯನ್ನು ಕೊಂಡೋಗಿದ್ದಾರೆ. ಅದೆಲ್ಲ ನಮಗೂ ಕೂಡ ಒಂದು ಸಂತೋಷ. ಯಾಕಂತ ಹೇಳಿದ್ರೆ ನದಿ ಬದಿ ರಸ್ತೆ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸತೀಶಾಚಾರ್ಯರ ಮನೆ ಹತ್ತಿರ ಕೂಡ ಒಂದು ನದಿ ಬದಿಯಲ್ಲಿ ಯಾರ ಜಾಗ ಹೋಗದೆ ಸುಮಾರು 100 ಕೋಟಿ ರೂಪಾಯಿ ಅನುದಾನದಲ್ಲಿ ಇದು ಅಮಲಮೊಗರಲ್ಲಾಯಿತು, ಹರೇಕಳದಲ್ಲಿ ಆಯಿತು, ಪಾವೂರಲ್ಲಿ ಕೂಡ ಆಗ್ತಾ ಇದೆ. ಇನ್ನು ಸಜಿಪುರದಿಂದ ಪ್ರಾರಂಭ ಮಾಡಿ ನದಿ ಬದಿಯಲ್ಲಿ ಕೂಡ ಒಂದು ದೊಡ್ಡ ರಿಂಗ್ ರೋಡ್ ಅನ್ನು ಕೂಡ ಅವರು ಮಾಡಲಿಕ್ಕೆ ಅನುದಾನ ಇಟ್ಟಿದ್ದಾರೆ. ಅದಲ್ಲದೆ ಎಲ್ಲ ಕೆಲಸ ಕಾರ್ಯಗಳನ್ನು ಅವರ ಬಹಳ ವಿಶೇಷವಾಗಿ ಇದು 2 ಬ್ರಿಡ್ಜ್ ಕೂಡ ಮಾಡಬೇಕೆಂಬ ಅವರ ಕನಸು ಇದೆ. ಅದನ್ನು ಕೂಡ DPR ಮಾಡ್ತಾ ಇದ್ದಾರೆ. ನಮ್ಮ ನದಿಗೆ ಒಂದೀಗ ಇವಾಗಲೇ ಆಗಿದೆ, ಟೆಂಡರ್ ಹಂತಕ್ಕೆ ಹೋಗಿದೆ. ಬೋಳಾರದಿಂದ ಕೋಟೆಪುರಕ್ಕೆ ಅಲ್ಲಿ ಒಂದು ಸೇತುವೆ, ಅದೇ ರೀತಿ 232 ಕೋಟಿ ರೂಪಾಯಿದ್ದು. ಅದೇ ರೀತಿ ನಮ್ಮ ಸಜೀಪದಲ್ಲಿ ಕೂಡ ತುಂಬಕ್ಕೆ 63 ಕೋಟಿ ರೂಪಾಯಿಯ ಒಂದು ಸೇತುವೆಗೆ ಟೆಂಡರ್ ಕೂಡ ಆಗ್ತಾ ಇದೆ. ಅದೇ ಬೇರೆ ಕೂಡ ನಮ್ಮ ದೇವಂದ ಬೆಟ್ಟದಿಂದ ಪರಗಿಪೇಟೆಗೆ ಕೂಡ ಒಂದು ಸೇತುವೆಯನ್ನು ಮಾಡಬೇಕಂತ ತಿಳ್ಕೊಂಡು ಅವರ ಕನಸು ಇದೆ. ಅದೆಲ್ಲಕ್ಕೂ ಕೂಡ ಈ ಸಂದರ್ಭದಲ್ಲಿ ಈಡೇರ್ತದೆ ಅಂತ ತಿಳ್ಕೊಂಡು ಇದಕ್ಕೆ ಕೂಡ ಒಂದು ನೀವೆಲ್ಲ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿ ಆದಷ್ಟು ಬೇಗ ಸರ್ವ ಧರ್ಮದ ದೇವರ ದಯದಿಂದ ಆದಷ್ಟು ಬೇಗ ಆಗಲಿ ಅಂತ ಆಶಿಸಿ ಹೇಳುವ ಮಾತನ್ನು ಕೊನೆಗೊಳಿಸ್ತೇವೆ. ಯುವ ಸರ್ ಅವರೇ, ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಅಬ್ದುಲ್ ಶಕೂರ್ ಅವರೇ, ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಜಯಂತಿ ನಾಯಕರವರೇ, ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷವಾಗ್ತಿದೆ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿನ ಅವಧಿ ಈಗಾಗಲೇ ಮುಗಿತಾ ಬಂತು. ಈ ಒಂದು ಸಂದರ್ಭದಲ್ಲಿ ನಮಗೆ ಉತ್ತಮವಾದ ಒಂದು ಅಂಗನವಾಡಿ ಮಾಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಸದಸ್ಯರುಗಳು ಈಗ ಅವರು ಸಾಮಾನ್ಯ ಸಭೆ ಇದ್ದ ಕಾರಣ ಅವರು ತುಂಬಾ ಸಮಯ ಈಗಾಗಲೇ ಆಗಿದೆ. ಆದ ಕಾರಣದಿಂದ ನಾನು ಎಲ್ಲರಿಗೂ ಶುಭವನ್ನ ಹಾರೈಸ್ತೇನೆ. ಯಾಕಂತ ಹೇಳಿದ್ರೆ ಈ ಒಂದು ಕಟ್ಟಡ ನಮಗೆ ಆಗಬೇಕಾದ್ರೆ ಇದು ಯಾರು ಒಬ್ಬೊಬ್ಬರದ್ದು ಒಂದು ಶ್ರಮ ಅಲ್ಲ. ಗೌರವಾನ್ವಿತ ಎಲ್ಲ ಪಂಚಾಯತಿನ ಅಧ್ಯಕ್ಷರು, ಪಂಚಾಯತಿನ ಸದಸ್ಯರುಗಳು, ಮತ್ತೆ ನಮ್ಮ ಯು ಸರ್ ಅವರು, ಮತ್ತೆ ಶೈಲಾ ಮೇಡಮ್ ರವರು, ಮತ್ತೆ ವಿಎರವರು ಎಲ್ಲರೂ ಸೇರಿಕೊಂಡು ನಮಗೊಂದು ಸಹಕಾರ ಕೊಟ್ಟಿದ್ದರಿಂದ ಇವತ್ತು ನಮಗೆ ಒಂದು ಶಂಕುಸ್ಥಾಪನೆ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಜೊತೆಯಾಗಿ ಕೊಂಡಿಯಾಗಿ ಕೆಲಸ ಮಾಡಿದರೆ ನಮ್ಮ ಈ ಊರನ್ನು ಉತ್ತಮ ಒಂದು ಸಾಧನೆಯಾಗಿ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಶಿಲಾನ್ಯಾಸ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿದ್ದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಆರೋಗ್ಯ ಅಧಿಕಾರಿಯವರೇ, ಅದೇ ರೀತಿ ನಮ್ಮ ಮುಂಭಾಗದಲ್ಲಿರುವಂತಹ ಎಲ್ಲ ಈ ಗ್ರಾಮದ ಪ್ರಮುಖ ನೇತಾರರೇ, ಅದೇ ರೀತಿ ನಮ್ಮಲ್ಲಿ ಗುತ್ತಿಗೆದಾರರಾಗಿ ಸಾಹಿಲ್ ರವರು ಹಾಗೂ UT ಫರೀದ್ ರವರು ಈ ಒಂದು ಕಟ್ಟಡದ ಕಾಮಗಾರಿಯನ್ನು ಮಾಡಲಿದ್ದಾರೆ. ಈ ಒಂದು ಉತ್ತಮ ಇಲ್ವಾ ಅವ್ರು ಮಾತ್ರ ಸರಿ ಸಾಹಿಲ್ ರವರು ಮಾತ್ರ ಮಾಡ್ತಾ ಇದ್ದಾರೆ. UT ಫರೀದ್ ಅವರಿಗೆ ಸಹಕಾರ ನೀಡಬೇಕು, NSU ಒಂದು ಅಧ್ಯಕ್ಷರಾಗಿ ಇದ್ದಾರೆ. ಈ ಒಂದು ಕಟ್ಟಡಕ್ಕೆ ನಮ್ಮ ತುಂಬಾ ಕನಸಿತ್ತು, ನಮ್ಮ ಒಂದು ಪಂಚಾಯತಿ ಅವಧಿಯಲ್ಲಿ ಒಂದು ಅಂಗನವಾಡಿ ಕಟ್ಟಡ ಆಗಲೇಬೇಕು ಅಂತ. ದೇವರ ದಯದಿಂದ ಅದು ಒದಗಿ ಬಂದಿದೆ. ಈ ಒಂದು ಜಾಗವನ್ನು ಆದಷ್ಟು ಬೇಗ ಈ ಜಬ್ಬಾರ್ ಅವರು ಅದರ ಹಿಂದೆ ಹೋಗಿ ಅದನ್ನು RTC ಮಾಡಿಸಿ, ಸರ್ ಹೇಳಿದಾಗೆ ಗುರುದಾಸ್ ಸರ್ ಹೇಳಿದರು, ಅದು ಅಷ್ಟು ಸುಲಭದ ವಿಷಯವಲ್ಲ, ನಮಗೆ ಹೇಳಲಿಕ್ಕೆ ಭಾರಿ ಸುಲಭ ಆಗ್ತದೆ, ಆದರೆ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ತುಂಬಾ ಕಷ್ಟ ಇದೆ. ಆದರೆ ನಮ್ಮ ಶಾಸಕರ ಒಂದು ಮುತುವರ್ಜಿ, ಯಾವ ಅಧಿಕಾರಿಯವರಿಗೂ ಬೇಕಾದರೆ ಅವರು ಹೇಳಿಕೊಂಡು ಅದನ್ನು ಆದಷ್ಟು ಬೇಗ ಮಾಡಿಸುವಂತಹ ಒಂದು ಚಾಕಚಕ್ಯತೆ ಅವರಲ್ಲಿ ಇದ್ದ ಕಾರಣ ನಮಗೂ ಅವರೊಂದಿಗೆ ಸೇರಿಕೊಂಡು ಕೆಲಸ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ ದೊರಕಿ ಬರ್ತದೆ. ಈ ಒಂದು ಅಂಗನವಾಡಿ ಕಟ್ಟಡ ನಮ್ಮ ಪಂಚಾಯತ್ ಹಿಂಬದಿಯಲ್ಲಿ ಮೊದಲಿಂದ ಇತ್ತು. ಫಸ್ಟ್ ಆಗಿ ಬೂಳಿಯಾರಿಗೆ ಒಂದು ಅಂಗನವಾಡಿ ಅಂತ ಆದರೆ ಅದೇ ಅಂಗನವಾಡಿ ಆಗಿತ್ತು. ತದನಂತರ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಬಂದ ಕಾರಣ ಅದು ಹಿಂಬದಿಗೆ ಹೋಗಿ ಒಂದು ಮುಚ್ಚಿದ ತರ ಒಂದು ಹಿಂಬದಿಯಲ್ಲಿ ಇತ್ತು. ಅದನ್ನು ಅಂಚಿನದ್ದಾದ್ದರಿಂದ ಹಲವಾರು ಬಾರಿ ಅದನ್ನ ರಿನಿವೇಶನ್ ಮಾಡ್ತಾ ಬಂದು ಯಾವಾಗಲೂ ಪೂರ್ಣಿಮೆಯವರದೇ ಹೇಳುತ್ತಾರೆ, ಒಂದು ಅಂಗನವಾಡಿ ನಮಗೂ ಮಾಡಿಕೊಡಿ, ಏಕೆಂದರೆ ನೀವೆಲ್ಲರೂ ಅಂಗನವಾಡಿ ಕೇಂದ್ರ ಆದಮೇಲೆ ಎಲ್ಲರಿಗೂ ಅದೇ ತರ ಆಗಬೇಕು ಅಂತ ಒಂದು ಉದ್ದೇಶ. ದೊಡ್ಡದಾದ ಉತ್ತಮವಾದ ಒಂದು ಅಂಗನವಾಡಿ ನಮ್ಮ ಸತೀಶ್ ಆಚಾರ್ಯ ಅವರ ಅಧ್ಯಕ್ಷ ಇರುವಾಗ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕ್ಲಬ್ ಯೋಜನೆಯಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದರು. ತದನಂತರ ಅದು ಹಾಗೆ ಸ್ವಲ್ಪ ಪೆಂಡಿಂಗ್ ಆಗಿತ್ತು. ಉದ್ಯೋಗ ಖಾತ್ರಿಯ ಅವತ್ತಿನ SR ರೇಟ್ ಅಲ್ಲಿ ಅದಕ್ಕೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ನಮ್ಮ ಯುವ ಸರ್ ಅವರು ಅದನ್ನು ಒಂದು ಡಿಸ್ಕಸ್ ಮಾಡಿ ನಮಗೊಂದು ಸಲಹೆ ಕೊಟ್ಟರು, ನಿಮ್ಮ ಅನುದಾನದಲ್ಲಿ ಹಣ ಇಟ್ಟು ಅದನ್ನು ಪೂರ್ತಿಗೊಳಿಸಿ ಅಂತ. ಆದರೂ ನಾವೊಂದು ಗುತ್ತಿಗೆದಾರ ಆಧಾರದ ಮೇಲೆ ಅದನ್ನು 2 ವರ್ಷ ಮೊದಲೇ ಮಾಡಿಕೊಂಡು ಈ ಗ್ರಾಮದ ಭಾಗದ ಜನರಿಗೆ ಅದನ್ನು ಅರ್ಪಿಸಿದ್ದೇವೆ. ಈಗ ಪಂಚಾಯತ್ ಅನುದಾನದಿಂದ ನಮಗೆ ಅದನ್ನು ಇಟ್ಟು ಕೊಡ್ಲಿಕ್ಕೆ ಒಂದು ಅವಕಾಶ ಬಂದಿದೆ. ಅದಕ್ಕೂ ಅವರು ಒಪ್ಪಿಕೊಂಡು ಒಂದು ಹೆಚ್ಚುವರಿ ಯೋಜನೆಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾವು ಆತ್ಮೀಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಏಕೆಂದರೆ ಅಧಿಕಾರಿಯವರು ಸ್ವಲ್ಪ ಎಲ್ಲವನ್ನು ಸ್ಟ್ರೈಟ್ ಆಗಿಲ್ಲ, ಸ್ವಲ್ಪ ವ್ಯವಹಾರದಾರವಾಗಿ ಕಾನೂನನ್ನು ಸ್ವಲ್ಪ ಬದಿಗಿಟ್ಟು ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡಿಬಿಟ್ರೆ ಗ್ರಾಮದಲ್ಲಿ ಉತ್ತಮವಾದ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇನ್ನು ನಮ್ಮ 15 ತಾರೀಕಿಗೆ ನಮ್ಮ ಅವಧಿ ಮುಗಿಯುತ್ತದೆ, ನಮ್ಮ ಎಲ್ಲ ಸದಸ್ಯರ ಅವಧಿ ಈ ಒಂದು ಫೆಬ್ರವರಿ 15ಕ್ಕೆ ಮುಗಿಯುತ್ತದೆ. ಇವತ್ತು ನಮ್ಮ ಒಂದು ಸಾಮಾನ್ಯ ಸಭೆ ಇಟ್ಟುಕೊಂಡಿದ್ದೇವೆ. ಒಂದು ಬೀಳ್ಕೊಡುಗೆ ಒಂದು ಇರ್ತದೆ ಶಾಲೆಯಲ್ಲಿ, ಅದೇ ತರ ಒಂದು ಪಂಚಾಯತಿಯಲ್ಲಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ದೇವರು ಅನುಗ್ರಹಿಸಿದರೆ ಇಲ್ಲಿ ಯಾವಾಗ ಚುನಾವಣೆ ಇರ್ತಾರೆ, ಯಾರು ಸದಸ್ಯರಾಗ್ತಾರೆ, ಯಾರಿಗೆ ಅದರ ಭಾಗ್ಯ ಒದಗಿ ಬರ್ತದೆ, ಆವಾಗ ಮುಂದಿನ ಗ್ರಾಮದ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಿಗೆ ಅವರೊಂದಿಗೆ ಕೈ ಜೋಡಿಸಿ ಮುಂದೆ ನಡೆಯೋಣ. ಈ ಒಂದು ಕಟ್ಟಡವು ಉತ್ತಮ ರೀತಿಯಲ್ಲಿ ಈಗಿನ ಮಾಡಲ್ 600 ಸ್ಕ್ವೇರ್ ಫೀಟ್ ಅಲ್ಲಿ ಈ ಒಂದು ಕಟ್ಟಡ ಆಗಲಿಕ್ಕಿದೆ. ಇದಕ್ಕೆ 8 ಲಕ್ಷ ರೂಪಾಯಿಗೆ ತಾನೇ ಟೆಂಡರ್ ಆಗಿದೆ. ಆ ಟೆಂಡರ್ ಅಲ್ಲಿ ಸಾಯಿಲ್ ರವರು ವಹಿಸಿಕೊಂಡಿದ್ದಾರೆ. ತದನಂತರ ಅದಕ್ಕೆ ಎಸ್ಟಿಮೇಟ್ ಒಂದು 11 ಲಕ್ಷ 12 ಲಕ್ಷ ಜಾಸ್ತಿ ಇರ್ಬೋದು. ಏಕೆಂದ್ರೆ ಇನ್ನು ಅದಕ್ಕೆ ಆವರಣ ಗೋಡೆ, ಇಂಟರ್ಲಾಕ್ ಅದು ಇದು ಅಂತ ಬೇಕಾಗ್ತದೆ. ಯಾಕಂದ್ರೆ ಮಾಡಲೈಸ್ ಆಗಿ ಮಾಡುವಾಗ ಈಗ ಇದ್ದ ಎಸ್ಟಿಮೇಟ್ ಅಲ್ಲ, ಇನ್ನು ಹೆಚ್ಚುವರಿ ಕಾಮಗಾರಿ ಅದಕ್ಕೆ ಮಾಡಬೇಕಾಗ್ತದೆ. ಆಗಿರುವಾಗ ಮುಂದಿನ ದಿನ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಸಿಕ್ಕುವಂತ ಅನುದಾನ ನಮಗೆ ಕೊಟ್ಟು ಅದಕ್ಕೆ ಸಹಕರಿಸಬೇಕಂತ ನಾವು ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಕೇಳಿಕೊಳ್ಳುತ್ತಾ, ಜಿಲ್ಲಾ ಪಂಚಾಯತಿಯಲ್ಲಿ ಬರುವಂತಹ ಅನುದಾನ ಇದ್ದರೂ ಇಲ್ಲ ಇಲಾಖೆಯಲ್ಲಿ ಇದ್ದರೂ ಅದಕ್ಕೆ ಕೊಟ್ಟು ಎಲ್ಲ ಒಂದೇ ಸಮಯದಲ್ಲಿ ಉದ್ಘಾಟನೆ ಮಾಡುವಾಗ ಎಲ್ಲವೂ ಆಗಿ ಸಂಪೂರ್ಣ ಕಾಮಗಾರಿ ಪೂರ್ತಿಗೊಂಡು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮಗ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೇಳಿದಾಗೆ ನಮ್ಮ ಶಾಸಕರ ಉದ್ದೇಶ ಏನೆಂದರೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು. ಗ್ರಾಮದ ದೂರದೃಷ್ಟಿ ಯೋಜನೆ ನಮಗೂ ಇರ್ತದೆ. ಪಂಚಾಯತಿಯಲ್ಲಿ ಸದಸ್ಯರಾದ ತಕ್ಷಣ ಒಂದು ದೂರದೃಷ್ಟಿ ಯೋಜನೆಯನ್ನು ತಯಾರಿಸಿ ಅಂತ, ನೀವು 5 ವರ್ಷದಲ್ಲಿ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡ್ತೀರಿ, ಅದಕ್ಕೆಲ್ಲ ಅನುದಾನವನ್ನು ಒದಗಿಸಬಹುದು ಅಂತ ಒಂದು ದೂರದೃಷ್ಟಿ ಯೋಜನೆಯನ್ನು ನಾವು ರೂಪಿಸ್ತೇವೆ. ಅದೇ ರೀತಿ ಶಾಸಕರು ನಮಗೆ ಭರವಸೆಯನ್ನು ಕೊಟ್ಟಂತಹ ಎಲ್ಲ ರಸ್ತೆಗಳಿರ್ಬೋದು, ಇನ್ನಿತ ಕಾರ್ಯಕ್ರಮ ನಮಗೆ ತುಂಬಾ ಅನುದಾನ ಈ ಸಲ ಬೋಳಿಯಾರ್ ಗ್ರಾಮಕ್ಕೆ ಹೇಳಿದಾಗೆ ಸುಮಾರು 1.5 ಕೋಟಿ ಸಣ್ಣ ಪುಟ್ಟ ರಸ್ತೆ ಮಾಡಲಿಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದೊಡ್ಡ ದೊಡ್ಡ ರಸ್ತೆಗೆ ಟೆಂಡರ್ಗಳಾಗಿದೆ. ಇನ್ನು ನಮಗೆ ಒಂದು ದೊಡ್ಡ ರಸ್ತೆಗೆ ನಾವು ಈಗ ಪ್ರಸ್ತಾಪ ಕಳಿಸಿದ್ದೇವೆ. ಅದರ ಮಾರ್ದಾರ ಒಂದು ರಸ್ತೆ ಆಗಿರ್ಬೋದು, ಇನ್ನಿತರ ಕೆಲವೊಂದು ರಸ್ತೆ ಇದೆ, ಎಲ್ಲ ಆಗಿದೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ನಮ್ಮ ಗ್ರಾಮದಲ್ಲಿ 1 ವರ್ಷದ ಇನ್ನೊಂದು 6 ತಿಂಗಳಲ್ಲಿ ನೀರಿನ ಸಮಸ್ಯೆ ಸಂಪೂರ್ಣ ನೀಗಿಸ್ತದೆ. ಯಾಕಂದ್ರೆ ಬಹುನೀರ ಕುಡಿಯುವ ಯೋಜನೆ ಎಲ್ಲ ಮನೆಗಳಿಗೆ ಗಂಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಯ ಮುಖಾಂತರ ಎಲ್ಲ ಮನೆಗಳಿಗೆ ಒಂದು ನೀರಿನ ವ್ಯವಸ್ಥೆ, ಅದು ಮೀಟರ್ ಹಾಕಿ
ನಿಮಗೆ 1,000 ಲೀಟರ್ ಯೂಸ್ ಮಾಡಿದರೆ ಒಂದು 10 ರೂಪಾಯಿ ಅದಕ್ಕೆ ಬೀಳ್ತದೆ. ಈಗ 600 ಅಂತ ಇಲ್ಲ, 1,000 ಲೀಟರ್ ಯೂಸ್ ಆದರೆ ಒಂದು 10 ರೂಪಾಯಿ ಅಂತ ಬರ್ತದೆ. ದಿವಸಕ್ಕೆ ಒಂದು 2,000 2600 ರೂಪಾಯಿ ಹಾಗೆ ಅಲ್ಲವು. ನೀವು 1,000 ಲೀಟರ್ ನೀರಲ್ಲಿ ಮನೆಯನ್ನು ಸಮಾಳಿ ಇದು ಮಾಡಿದರೆ ಅದು ಹಾಗೆ ಬರ್ಲಿಕ್ಕೆ ಇಲ್ಲ, 300 ರೂಪಾಯಿ ಮುಗೀತದೆ ಅಂತ. ಆ ತರ ಎಷ್ಟು ನೀವು ಈಗ ಏನಂದ್ರೆ ಪಂಚಾಯತಲ್ಲಿ ಡೈರೆಕ್ಟ್ ನೀರು ಬರ್ತಾ ಉಂಟು. ಈಗ ಎಷ್ಟು ಬೇಕಾದ್ರೆ ಬೋಳಿಯಾರಲ್ಲಿ ನೀರಿನ ಸಮಸ್ಯೆ ಇಲ್ಲ, ಬೇಕಾದಷ್ಟು ಇದೆ, ಅದನ್ನು ಬೇಕಾದಷ್ಟು ಪೋಲ್ ಮಾಡ್ತೀರಿ. ನಿಮಗೆ ಒಂದು ಮೀಟರ್ ಹಾಕಿದ ಮೇಲೆ ಈಗ ಕರೆಂಟ್ ಅನ್ನು ಹೇಗೆ ನೀವು ಸಮಾಲಾಗಿ ಅಚ್ಚುಕಟ್ಟಾಗಿ ಉಪಯೋಗಿಸ್ತೀರಿ, ಅದೇ ರೀತಿ ನೀರನ್ನು ಉಪಯೋಗಿಸುವ ಒಂದು ಅವಕಾಶ ನಮ್ಮ ಗ್ರಾಮಕ್ಕೂ ಬರಲಿದೆ. ಈ ಗ್ರಾಮದ ಅಭಿವೃದ್ಧಿಗೆ ನಾವೆಲ್ಲರೂ ಮುಂದೆ ಮುಂದಿನ ದಿನಗಳಲ್ಲಿ ಕೈ ಜೋಡಿಸೋಣ. ಬಂದಂತಹ ಎಲ್ಲ ಹಿರಿಯರಿದ್ದಾರೆ, ಎಲ್ಲ ನಮ್ಮ ಮಸೀದಿಗಳ ಅಧ್ಯಕ್ಷರುಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಅದೇ ರೀತಿ ಭಾಗದ ಪ್ರಮುಖರಿದ್ದಾರೆ. ಅವರನ್ನೆಲ್ಲವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಕ್ಕೆ ಎಲ್ಲರನ್ನು ಅಭಿನಂದಿಸ್ತಾ ಸ್ವಾಗತಿಸ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಲಾನ್ಯಾಸ ಕಾರ್ಯಕ್ರಮದ ಈ ಒಂದು ಅಧ್ಯಕ್ಷತೆ ವಹಿಸಿಕೊಂಡ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ಶಕೂರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಜಯಂತಿ ನಾಯಕ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇಂದಿನ ಈ ಶಿಲಾನ್ಯಾಸ ಕಾರ್ಯಕ್ರಮ ಉಪಸ್ಥಿತರ ಎಲ್ಲ ಗೌರವಾನ್ವಿತ ಪಂಚಾಯತ್ ಸದಸ್ಯರುಗಳಿಗೂ ಕೂಡ ಆತ್ಮೀಯವಾದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತಹ ಶ್ರೀಯುತ ಗುರುದತ್ MN ಸರ್ ಇವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಯೋಜನಾಧಿಕಾರಿಯಾದಂತಹ ಶ್ರೀಯುತ ಶೈಲಾ ಕಾರ್ಗಿ ಮೇಡಮ್ ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಧನ್ಯವಾದಗಳು. ಅದೇ ರೀತಿ ತಾಲೂಕು ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾದ ಶ್ರೀಯುತ ಅಬ್ದುಲ್ ಜಬ್ಬಾರ್ ಇವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಅದೇ ರೀತಿ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಗ್ರಾಮಸ್ಥರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಇಂದಿನ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ನಮ್ಮ ಗುತ್ತಿಗೆದಾರರಿಗೆ ಧನ್ಯವಾದ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ.